ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕಿನ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ನೂತನ ಅಧ್ಯಕ್ಷರಾಗಿ ಕೊತ್ತೆಗಾಲ ತಿಮ್ಮಯ್ಯನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಎಚ್.ಡಿ. ಕೋಟೆ ತಾಲೂಕಿನ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಭೆಯಲ್ಲಿ ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕಿನ ಮುಖಂಡರ ಸಮ್ಮುಖದಲ್ಲಿ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ನೂತನ ಅಧ್ಯಕ್ಷರಾಗಿ ಕೊತ್ತೆಗಾಲ ತಿಮ್ಮಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು. ನೂತನ ಅಧ್ಯಕ್ಷ ಕೊತ್ತೆಗಾಲ ತಿಮ್ಮಯ್ಯ ಮಾತನಾಡಿ, ಎಚ್.ಡಿ. ಕೋಟೆ ಮತ್ತು ಸರಗೂರು ಎರಡು ತಾಲೂಕಿನ ನಮ್ಮ ಜನಾಂಗದ ಸಮುದಾಯದ ಭವನಗಳನ್ನು ಹಾಗೂ ಜನಾಂಗದ ಸಮಸ್ಯೆಗಳನ್ನು ನಿವಾರಿಸಲು ಕೆಲಸ ಮಾಡುತ್ತೇನೆ ಎಂದರು. ಸಭೆಯಲ್ಲಿ ಮುಖಂಡರಾದ ಶಿವಯ್ಯ, ಪ್ರಕಾಶ್, ಹೀರಹಳ್ಳಿ, ಸೋಮು ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹದೇವ, ನಾಗರಾಜು, ಚಲ್ವರಾಜು, ಬೆಟ್ಟಸ್ವಾಮಿ, ಕಾರ್ಯದರ್ಶಿ ಮಹೇಶ್, ಮಂಜುನಾಥ, ಜಯಕುಮಾರ್, ದೇವರಾಜು, ಸ್ವಾಮಿ, ಗೋವಿಂದರಾಜು, ಕರಿಯಯ್ಯ, ಮಹದೇವಯ್ಯ, ಕೆ.ಟಿ. ಸ್ವಾಮಿ, ಎಡತ್ತೋರೆ ಶಿವರಾಜು, ಮುಳ್ಳೂರು ಸಿದ್ದಪ್ಪ, ಶಿಶುರಾಜು, ಶ್ರೀನಿವಾಸ, ರಾಜಣ್ಣ ಇನ್ನೂ ಮುಖಂಡರು ಭಾಗಿಯಾಗಿದ್ದರು. ವರದಿ ಚಂದ್ರಹಾದನೂರು. ಬಾಬು ಜಗಜೀವನ್ ರಾಮ್ ಸಮುದಾಯ ಪರವಾಗಿ ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹೆಚ್ಚು ರೀತಿ 29 ಹಳ್ಳಿಯಲ್ಲಿ ಏನು ನಾವು ಮಾದಿಗ ಸಮಾಜದವರು ಇದ್ದೀವಿ. ಅವರು ಹಿಂದೆ ಇದ್ದ ನಾಗರಾಜು ಅಂತಿಯವರ ಅಧ್ಯಕ್ಷರಾಗಿ 9 ವರ್ಷ ಕಾಲಾವಕಾಶ ಇರೋದ್ರಿಂದ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು ಅಂತೇಳಿ ಕರೆದು ನಾವು ಅವರೇ ರಾಜೀನಾಮೆ ಕೊಟ್ಟು ಅವ್ರು ಸ್ವಯರಿತವಾಗಿ ನೂತನ ಅಧ್ಯಕ್ಷರಾಗಿ ಹಿಮಯ ಸಾಹೇಬರವ್ರನ್ನ ಆಯ್ಕೆ ಮಾಡಿ ಮತ್ತೆ ನಾವು 17 ಗ್ರಾಮ ಪಂಚಾಯತಿ ಮೆಂಬರು, 2 ಪುರಸಭೆ ಮೆಂಬರ್ಗಳು ಎಲ್ಲ ಒಟ್ಟಿಗೆ ಕೈ ಜೋಡಿಸಿ ನೂತನ ಅಧ್ಯಕ್ಷರಾಗಿ ಹಿಮಯ ಸಾಹೇಬರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಎಲ್ಲ ಸೇರಿ ಇಡೀ ತಾಲೂಕು, 2 ಸರಗೂರು ತಾಲೂಕು ಮತ್ತೆ ಕೋಟೆ ತಾಲೂಕು 2 ಸೇರಿ ನೂತನ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿ ಈ ಸಮಾಜದ ಆಗುಹೋಗುಗಳನ್ನ ನೋಡ್ಕೊಂಡು ಈ ಸಮಾಜನ ಒಂದ್ಗೂಡ್ಕೊಂಡು ಅವ್ರು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ತಾಲೂಕಿನ ಎಲ್ಲ ಗ್ರಾಮದ ಯಜಮಾನರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮುಖಂಡರುಗಳು ಎಲ್ಲರೂ ಸೇರಿ ಸಾವಿರಾರು ಜನ ಸಂಖ್ಯೆಯಲ್ಲಿ ತಮ್ಮ ಸ್ವೇಚ್ಛೆಯಿಂದ ಎಲ್ಲ ಗ್ರಾಮಸ್ಥರು ಬಂದು ಸೀನಿಯರು ಲೀಡ್ರು ಆ ಒಂದು ಈ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಇವ್ರನ್ನೇ ಅಧ್ಯಕ್ಷರು ಮಾಡಬೇಕು ಅಂತ ಭಾಳ ದಿವಸದಿಂದ ಅವರ ಆಸೆ ಆಕಾಂಕ್ಷೆ ಇತ್ತು. ಆ ಒಂದು ಕಾರಣದಿಂದ 18ನೇ ತಾರೀಕು ಎಲ್ಲರೂ ಸಭೆ ಸೇರಿ ನಾನು ಬರಮಾಡಿಕೊಂಡು ಅಲ್ಲಿ ಸರ್ವಾನುಮತದಿಂದ ಪ್ರತಿಯೊಂದು ಹಳ್ಳಿಯವರು ಕೂಡ ಭಾಳ ವಿಜೃಂಭಣೆಯಿಂದ ಘೋಷಣೆ ಕೂಗ್ಕೊಂಡು ಈಗ ಹಾಲಿ ಹಿಂದೆ ಅಧ್ಯಕ್ಷರಾಗಿದ್ದಂಥ ನಾಗರಾಜ್ ಅವರು ಅವರ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿ ನನ್ನನ್ನು ಘೋಷಣೆ ಮಾಡಿ 2 ತಾಲೂಕಿನ ಅಧ್ಯಕ್ಷರು ಅಂತ ಘೋಷಣೆ ಮಾಡಿರ್ತಾರೆ. ಇನ್ಮುಂದೆ ಏನೀಗ ನೆನಗುದಿಗೆ ಬಿದ್ದಿರ್ತಕ್ಕಂಥ ಸಮುದಾಯದ ಜಾಗ ಅಥವಾ ಸಮುದಾಯಗಳು ಮತ್ತು ಸಮಾಜವನ್ನು ಮೇಲೆತ್ತುವಂಥ ಒಂದು ಗುರಿಯನ್ನು ನಾನು ಇಟ್ಕೊಂಡಿದ್ದೀನಿ. ಆ ಒಂದು ಗುರಿ ಮುಟ್ಟಬೇಕು ಅಂತಂದರೆ ಎಲ್ಲರ ಒಂದು ಸಹಕಾರ ಕೂಡ, ಎಲ್ಲರ ಒಂದು ಸಹಕಾರ ಬೇಕು. ಎಲ್ಲರನ್ನೂ ವಿಶ್ವಾಸ ತಕ್ಕೊಂಡು ನಾನು ಆ ಒಂದು ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ತೀನಿ. ಯಾರೋ ನಮ್ಮನ್ನು ಕೆಲವರು ವಿರೋಧ ಮಾಡಿರ್ತಕ್ಕಂಥವ್ರು ಇರ್ತಾರೆ, ಅದು ಸಹಜ. ಪ್ರತಿಯೊಂದು ಹಂತದಲ್ಲೂ ಕೂಡ ಪರ ವಿರೋಧ ಇದ್ದೇ ಇರ್ತದೆ. ಆದರೂ ಕೂಡ ನಾನು ಅವ್ರನ್ನೂ ಕೂಡ ವಿಶ್ವಾಸ ತಕ್ಕೊಂಡು ನಾನು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋವಂಥದ್ದು ನನ್ನ ಜವಾಬ್ದಾರಿ ಇರ್ತದೆ, ಮಾಡ್ಕೊಂಡು ಹೋಗ್ತೀನಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.